ಬಂದಿಖಾನೆಯಲ್ಲಿರುವ ಆರೋಪಿಗಳನ್ನು ಭೇಟಿಯಾಗಲು ಬರುವ ಸಂಬಂಧಿಕರಿಂದ ಲಂಚ ಪಡೆಯುತ್ತಿದ್ದ ಬಂದಿಖಾನೆ ಅಧಿಕಾರಿ ಲೋಕಾಯುಕ್ತ ಬಲೆಗೆ ಬಿದ್ದಿರುವ ಘಟನೆ ಮಧುಗಿರಿ ಎಂಬಲ್ಲಿ ನಡೆದಿದೆ. ಬಂದಿಖಾನೆಯಲ್ಲಿರುವ ಆರೋಪಿಗಳನ್ನು ಭೇಟಿಯಾಗಲು ಬಂದ ಸಂಬಂಧಿಕರಿಂದ ಲಂಚ ಪಡೆಯುತ್ತಿದ್ದ ಮಧುಗಿರಿ ಉಪಬಂದಿಖಾನೆ ಅಧೀಕ್ಷಕ ಆರ್ ದೇವೇಂದ್ರ ಕೋಣಿ ಲೋಕಾಯುಕ್ತ ಬಲೆಗೆ ಬಿದ್ದಿರುವ ಅಧಿಕಾರಿ ತಂದೆಯನ್ನ ನೋಡಲು ಬಂದಿಖಾನೆಗೆ ಬರುತ್ತಿದ್ದ ಮಗನಿಂದ ಪ್ರತಿ ಬಾರಿಯೂ ಲಂಚಕ್ಕಾಗಿ ಬೇಡಿಕೆ ಇಡುತ್ತಿದ್ದ. ಜೊತೆಗೆ ಹಣ ನೀಡದಿದ್ದರೆ ದೂರದ ಬಂದಿಖಾನೆಗೆ ಕಳುಹಿಸುವುದಾಗಿ ಹೆದರಿಸ್ತಾ ಇದ್ದ. ಇದರಿಂದ ಬೇಸತ್ತ ಮಗ ಲೋಕಾಯುಕ್ತರಿಗೆ ದೂರು ನೀಡಿದ. ಕಳೆದ 5 ದಿನಗಳ ಹಿಂದೆ ಶಿರಾ ಪೊಲೀಸ್ ಠಾಣೆಯಿಂದ 307 ಕೇಸ್ ಅಡಿ ಆರೋಪಿಯಾಗಿ ಇಂತಿಯಾಜ್ ಎಂಬುವರು ಜೈಲಿಗೆ ಬಂದಿದ್ದರು. ಇಂತಿಯಾಜ್ ಅನ್ನು ನೋಡೋಕೆ ಬರುತ್ತಿದ್ದ ಮಗ ಅರ್ಬಾಜ್ ಎಂಬುವರಿಂದ ಜೈಲ್ ಅಧೀಕ್ಷಕ ಪ್ರತಿ ಬಾರಿ ಜೈಲಿಗೆ ಬರುವಾಗ ಹಣ ಪಡೆಯುತ್ತಿದ್ದ. ಇದುವರೆಗೂ 40,000 ರೂಪಾಯಿವರೆಗೂ ಹಣ ಪಡೆದಿದ್ದ ದೇವೇಂದ್ರ 5,000 ಹಣ ಪಡೆಯುವಾಗ ಲೋಕಾಯುಕ್ತ ದಾಳಿ ನಡೆಸಲಾಗಿದೆ. ತುಮಕೂರು ಲೋಕಾಯುಕ್ತ ಡಿವೈಎಸ್ಪಿಗಳಾದ ಮಂಜುನಾಥ್, ಹರೀಶ್ ನೇತೃತ್ವದಲ್ಲಿ ಈ ದಾಳಿ ನಡೆಸಲಾಗಿದೆ. ಬಂದಿಖಾನೆ ಅಧೀಕ್ಷಕ ದೇವೇಂದ್ರ ಆರ್ ಕೋಣಿಯನ್ನ ವಶಕ್ಕೆ ಪಡೆದಿರುವ ಲೋಕಾಯುಕ್ತ ಪೊಲೀಸರು ತೀವ್ರ ವಿಚಾರಣೆ ಮಾಡುತ್ತಿದ್ದಾರೆ. ವರದಿ ಆಬಿದ್, ಮಧುಗಿರಿ.